ನಮ್ಮ ಈ ಕರಾವಳಿ ಪ್ರದೇಶಗಳು ಅನೇಕ ಕೌತುಕಗಳನ್ನು ವಿಸ್ಮಯಗಳನ್ನು ತನ್ನ ಗರ್ಭದ ಒಳಗಡೆ ಹುದುಗಿಸಿಕೊಂಡು ಜನರಿಗೆ ಅದು ಒಂದು ರೀತಿ ಸೋಜಿಗವಾಗಿಯೇ ಗುರುತಿಸಿಕೊಂಡಿರುವಂತಹ ಒಂದು ವಿಚಾರಗಳು ಅನೇಕ ಇದೆ. ಬಹುಶಃ ಈ ಪುರಾಣಗಳಲ್ಲಿ ಕಂಡುಬರುವಂತಹ ಕಥೆಗಳು ಮಹಾಭಾರತ ರಾಮಾಯಣದಲ್ಲಿ ಬರುವಂತಹ ಒಂದು ಸನ್ನಿವೇಶಗಳಿಗೆ ತಾಳಿಯಾಗುವಂಥ ಅಥವಾ ಹೊಂದಿಕೆಯಾಗುವಂಥ ಅಥವಾ ಆ ಪಾತ್ರಗಳು ಇಲ್ಲಿಗೆ ಬಂದಿದ್ದವು ಅನ್ನುವಂತಹ ಒಂದು ಮಾತುಗಳಿಗೆ ಪುಷ್ಟಿ ಕೊಡುವಂತಹ ಅನೇಕ ಉದಾಹರಣೆಗಳು ಈ ಭಾಗದಲ್ಲಿ ನಮಗೆ ಸಿಗ್ತಾ ಇದೆ. ಬಹುಶಃ ನಾವು ಇವತ್ತು ಅಂತಹದೇ ಒಂದು ಪ್ರದೇಶದಲ್ಲಿದ್ದೇವೆ. ನಾವು ಇರುವಂತಹ ಪ್ರದೇಶ ಆಲಂಕಾರು ಗ್ರಾಮದ ಕೊಂಡೆಪಾಡಿ ಶ್ರೀ ಅನಂತ ಪದ್ಮನಾಭ ದೇವಾಲಯದ ಸಮೀಪದಲ್ಲಿರುವಂತಹ ಈ ಒಂದು ಪಾಂಡ್ರಡ್ಕ ಎನ್ನುವಂತಹ ಒಂದು ಪ್ರದೇಶದಲ್ಲಿದ್ದೇವೆ. ಈ ಪ್ರದೇಶದ ವಿಶೇಷತೆ ಏನು ಅಂತ ಹೇಳಿದರೆ, ಇಲ್ಲಿ ಒಂದು ಸಣ್ಣ ಮಟ್ಟಿನ ಗುಹೆ ಇದೆ. ಅದು ಪಾಂಡವರ ಗುಹೆ ಎನ್ನುವಂಥ ಒಂದು ಪ್ರಸಿದ್ಧಿಯಿಂದಲೇ ಅದು ಹೆಸರನ್ನು ಪಡೆದುಕೊಂಡಿರುವಂಥದ್ದು. ಬಹುಶಃ ಅದೇ ಹೆಸರಿನಿಂದ ಹಿಂದಿನಿಂದಲೂ ಕೂಡ ಕರೆಸಿಕೊಂಡು ಒಂದು ರೀತಿ ಒಂದು ಕೌತುಕದ ವಿಸ್ಮಯದ ತಾಣವಾಗಿ ಗುರುತಿಸಿಕೊಂಡಿದೆ. ನೀವು ಗಮನಿಸಬಹುದು, ಇಲ್ಲಿ ನಾವು ಇರುವಂಥ ಪ್ರದೇಶ ಇದು ಪಾಂಡವರ ಗುಹೆ ಎಂದು ಕರೆಸಲ್ಪಡ್ತಾ ಇರುವಂಥ ಪ್ರದೇಶ. ಈ ಒಂದು ಪಾಂಡ್ರಡ್ಕದ ಈ ಒಂದು ಸರ್ಕಾರಿ ಗೇರುತೋಪು ಏನಿದೆ ಅದರಲ್ಲಿ ಇರುವಂತಹ ಈ ಒಂದು ಪ್ರದೇಶ, ಇಲ್ಲಿ ಒಂದು ವೃತ್ತಾಕಾರದ ಒಂದು ರಚನೆಯನ್ನು ನಾವು ಗಮನಿಸಬಹುದು. ಇಲ್ಲಿ ಗಮನಿಸಿದರೆ ಇದು ಪಾಂಡವರ ಕಾಲದಲ್ಲಿ ದ್ರೌಪದಿ ಒಂದು ಮಾಡಿದಂತಹ ಒಂದು ಗುರುತು ಅನ್ನುವಂಥ ಒಂದು ಪ್ರತೀತಿ ಇದೆ, ಅಥವಾ ಆ ಒಂದು ಮಾತುಗಳನ್ನು ಹಿರಿಯರು ಹೇಳ್ತಾರೆ. ಅದರ ಜೊತೆಗೆ ಇದರ ಕೆಳಭಾಗದಲ್ಲಿ ಒಂದು ರೀತಿಯ ಗುಹೆ ರಚನೆ ಇದೆ. ನಾವೀಗ ಅದರತ್ತ ಹೋಗೋಣ. ಸೊ ಇದು ಇತ್ತೀಚೆಗೆ ಬಹಳಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಸೊ ಈ ಒಂದು ಗುಹೆಯನ್ನು ಸಂಪರ್ಕಿಸುವ ನಿಟ್ಟಿನಲ್ಲಿ ಸ್ಥಳೀಯರು ಕೆಲವೊಂದು ಕೆಲಸಗಳನ್ನು ಮಾಡಿದ್ದಾರೆ. ಇಲ್ಲಿ ಸ್ವಚ್ಛತೆಯನ್ನು ಮಾಡಿ ಅದು ಈಗ ಕ್ಲಿಯರ್ ಆಗಿ ನಮಗೆ ಕಾಣಿಸ್ತಾ ಇದೆ. ಬಹುಶಃ ಇಲ್ಲಿದ್ದಂತಹ ಪೊದೆಗಳೆಲ್ಲವೂ ಕೂಡ ತೆರವುಗೊಂಡು ಈ ಒಂದು ಪ್ರದೇಶ ಅತ್ಯಂತ ಸ್ವಚ್ಛವಾಗಿದೆ. ಆ ಮೂಲಕ ನಾವು ಆ ಒಂದು ಗುಹೆಯನ್ನು ಅತ್ಯಂತ ಸ್ಪಷ್ಟವಾಗಿ ನೋಡಬಹುದು. ಇದು ಮುರಕಲ್ಲಿನ ಒಂದು ರಚನೆ, ಅಂದರೆ ಬಯಲು ಪ್ರದೇಶದಲ್ಲಿರುವಂಥ ಈ ಒಂದು ಮುರಕಲ್ಲಿನ ತಳಭಾಗದಲ್ಲಿ ಈ ಒಂದು ಗುಹೆಯ ರೀತಿಯ ರಚನೆಯನ್ನು ಮಾಡಲಾಗಿದೆ. ಒಳಭಾಗವನ್ನು ಕೂಡ ನಾವು ಗಮನಿಸಬಹುದು. ಒಳಭಾಗದಲ್ಲಿ ಕೂಡ ಅಂದರೆ ನಾವು ಮೇಲ್ಭಾಗದಲ್ಲಿ ನೋಡಿದಂತಹ ವೃತ್ತಾಕಾರದ ಅದೇ ಅಂದಾಜಿಗೆ ಕೆಳಭಾಗದಲ್ಲಿ ಗುಹೆ ರಚನೆಯನ್ನು ನಾವು ನೋಡಬಹುದು. ನಡುವೆ ಒಂದು ಸಣ್ಣ ಗುಂಡಿ ಕೂಡ ಇದೆ. ಸೊ ಇದು ಪಾಂಡವರ ಗುಹೆ ಎನ್ನುವಂತಹ ಒಂದು ಪ್ರತೀತಿ. ಅದರ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಕಥೆಗಳು ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ಆಭರಣಗಳು ಸಿಗ್ತಾ ಇತ್ತು ಹಿಂದೆ ಅನ್ನುವಂಥ ಒಂದು ಮಾತುಗಳೆಲ್ಲವೂ ಕೂಡ ಇದೆ. ಸೊ ಇದರ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಮೊದಲಿಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಕೂಡ ಹೌದು, ಜೊತೆಗೆ ಈ ಭಾಗದ ಸ್ಥಳೀಯರು ಆಗಿರುವಂತಹ ಸದಾಶಿವ ಶೆಟ್ಟಿ ಮಾರಂಗ ಅವರಿದ್ದಾರೆ. ಸದಾಶಿವ ಅವರೇ, ಬಹುಶಃ ನೀವು ಇದೇ ಒಂದು ಪ್ರದೇಶದವರು. ಈ ಒಂದು ಗುಹೆಯ ಬಗ್ಗೆ ನೀವು ಅಥವಾ ನಿಮಗೆ ತಿಳಿದಿರುವಂತಹ ವಿಚಾರಗಳು? ಇದು ರಾಮಕುಂಜ ಗ್ರಾಮದ ಅನಂತ ಪದ್ಮನಾಭ ದೇವಸ್ಥಾನದ ಹತ್ತಿರ ಇರುವಂಥ ಪ್ರದೇಶ ಇದು. ಇಲ್ಲಿ ದ್ವಾಪರ ಯುಗಾಂತ್ಯದಲ್ಲಿ ಪಾಂಡವರು ಈ ಭಾಗಕ್ಕೆ ಬಂದಿದ್ರು ಎನ್ನುವಂಥ ಒಂದು ಮಾಹಿತಿ ಇದೆ. ಅದೇ ಥರ ಮುಂದೆ ಆಲಂಕಾರು ಗ್ರಾಮದ ಶ್ರೀ ಕ್ಷೇತ್ರ ಸರವೂರು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಕೂಡ ಪಾಂಡವರ ಗುರುಗಳಾದಂಥ ದೌಮ್ಯ ಮಹರ್ಷಿಗಳು ಶ್ರೀ ಕ್ಷೇತ್ರ ಸರವೂರಿನಲ್ಲಿ ದುರ್ಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಎನ್ನುವಂಥ ಒಂದು ಇತಿಹಾಸ ಕೂಡ ಇದೆ. ಅದೇ ಥರ ಪೆರಬೆ ಗ್ರಾಮಕ್ಕೆ ಮುಂದೆ ಹೋಗುವಾಗ ಪೆರಬೆ ಗ್ರಾಮದಲ್ಲೂ ಕೂಡ ಪಾಂಡವರ ಕೆರೆ ಎನ್ನುವಂಥ ಕೆರೆ ಕೂಡ ಇದೆ. ಅದೇ ಥರ ಇಲ್ಲಿ ನಾವು ಸಣ್ಣದಿರುವಾಗ ಈ ಭಾಗಕ್ಕೆಲ್ಲ ಬರ್ತಾ ಇರುವಾಗ ಇಲ್ಲಿ ಪೊದರುಗಳೆಲ್ಲ ತುಂಬಿಕೊಂಡಿತ್ತು. ಮತ್ತು ನಮ್ಮ ಹಿರಿಯರು ಇದರ ಬಗ್ಗೆ ಇತಿಹಾಸವನ್ನು ಹೇಳ್ತಾ ಇದ್ರು. ಹಿರಿಯರು ಇಂದಿನ ಕಾಲದಲ್ಲಿ ಬಹಳ ಕಷ್ಟದ ಸಂದರ್ಭದಲ್ಲಿ ಮದುವೆ ಕಾರ್ಯಕ್ರಮಗಳಿಗೆಲ್ಲ ಬಂದು ಇಲ್ಲಿ ಬೇಡಿಕೊಂಡಾಗ ಆಭರಣಗಳು ಸಿಗ್ತಾ ಇತ್ತು ಎನ್ನುವಂಥ ಮಾಹಿತಿಗಳಿತ್ತು. ಅನಂತರ ಕಾಲಕ್ರಮೇಣ ಯಾರೋ ಆಭರಣ ತೆಗೆದುಕೊಂಡು ಹೋದವರು ಮತ್ತೆ ಅದನ್ನು ಹಿಂತಿರುಗಿಸದೆ ಏನೋ ಸ್ವಲ್ಪ ಎಡವಟ್ಟಾದ ಕಾರಣ ಮತ್ತೆ ಅದು ನಿಂತು ಹೋಯಿತು ಎನ್ನುವಂಥ ಒಂದು ಪ್ರತೀತಿ ಇದೆ. ಈ ಥರದ ಪ್ರತೀತಿ ಇದೆ. ಇದು ಕಾಲಕ್ರಮೇಣ ಇನ್ನು ಇದರ ಇತಿಹಾಸ ಮತ್ತು ಪುರಾತನ ತತ್ವ ಇಲಾಖೆಯವರು ಬಂದು ಏನಾದರೂ ಅನ್ವೇಷಣೆ ಮಾಡಿದರೆ ಏನಾದರೂ ಸಿಗ್ಬಹುದು ಎನ್ನುವಂಥದ್ದು ಒಂದು ನಮ್ಮ ಕಲ್ಪನೆ ಅಷ್ಟೇ. ಓಕೆ, ಹಿಂದೆ ನೀವು ಇಲ್ಲಿಗೆ ಬರ್ತಾ ಇದ್ರೆ ಅಥವಾ ತಾವು ಸಣ್ಣಂದಿನಲ್ಲಿ ಅಥವಾ ಇಲ್ಲಿಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಇದು ಹೇಗಿತ್ತು, ಆ ಸಂದರ್ಭದಲ್ಲಿ ಏನೆಲ್ಲ ಇತ್ತು ಇಲ್ಲಿ ಅಂತ? ಇದೇ ಥರ ಗುಡ್ಡೆ ಇತ್ತು. ಇದು ಪಾಂಡವರ ಕಲ್ಲು ಎನ್ನುವಂಥ ಇದು ಗುಡ್ಡೆಗಳಿತ್ತು. ಗುಡ್ಡ ಪ್ರದೇಶದಲ್ಲಿ ನಾವು ಸಣ್ಣದಿರುವಾಗ ಇದರ ಈ ಪಾದೆಯ ಮೇಲೆ ಹೂವಿನ ಗಿಡಗಳನ್ನೆಲ್ಲ ಎಕ್ಕಲಿಕ್ಕೆ ಬರ್ತಾಯಿದ್ವು. ಇದೇ ಥರ ಪ್ರದೇಶಗಳಿತ್ತು. ಏನು ಮತ್ತು ವ್ಯತ್ಯಾಸಗಳೇನಿರಲಿ ಇದೇ ಥರ ಇತ್ತು. ಇದೇ ಥರ ಏನು ಮುನ್ನೆ ಕೂಡ ಏನು
ವಿದ್ಯಾರ್ಥಿಗಳು ಬಂದು ಏನೋ ಆವಿಷ್ಕಾರ ಎಲ್ಲ ಮಾಡಿದ್ದಾರೆ, ಅಧ್ಯಯನ ಮಾಡಿದ್ದಾರೆ. ವಿಶೇಷವಾಗಿ ಅವರಿಗೂ ಕೂಡ ಅವರ ಅಧ್ಯಯನದಿಂದಾಗಿ ಈ ಹಿನ್ನೆಲೆ ಹೊರಬಿದ್ದಿದೆ. ಅವರಿಗೆ ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಓಕೆ, ಇದು ಇವರು ಹೇಳ್ತಾ ಇರುವಂತ ಮಾತು. ಇದರ ಜೊತೆಗೆ ಇಲ್ಲಿ ಸ್ಥಳೀಯರಾಗಿರುವಂತ ಇನ್ನೊಬ್ರು ಇದ್ದಾರೆ, ಸಂಜೀವ ಶೆಟ್ಟಿ ಅವರು. ಇವರು ನಿವೃತ್ತ ಮೆಸ್ಕಾಂನ ಸಿಬ್ಬಂದಿ ಕೂಡ ಹೌದು. ಅವರ ಜೊತೆ ಮಾತಾಡಿಕೊಳ್ಳೋಣ. ಸರ್, ನೀವು ನೋಡಿದ ಹಾಗೆ ಇದರ ಒಂದು ವಿಶೇಷತೆ? ನಾನು ನೋಡಿದ ಹಾಗೆ ಇದು ನಾವು ಸಣ್ಣದಿರುವಾಗ ಈಚೆಲ್ಲ ದನಗಳನ್ನು ಗುಡ್ಡೆಗೆ ಬಿಟ್ಟಾಗ ಹುಡುಕಿಕೊಂಡೆಲ್ಲ ಬರುವಾಗ ಈ ಗುಹೆ ನೋಡಿದೆ ನಾವು. ಆದರೆ ಆವಾಗ ಕಾಡೆಲ್ಲ ಮೀರಿಕೊಂಡಿತ್ತು. ಇದು ಮೇಲಿನ ಗುರುತ ಮಾತ್ರ ಒಂದಿದ್ದದ್ದು, ಅದು ಇತ್ತು, ಕಾಣ್ತಿತ್ತು. ಇದು ಗುಹೆ ಬರೀ ಕಲ್ಲು ಇಟ್ಟುಕೊಂಡು ಒಂದು ಸಣ್ಣ ಸಣ್ಣ ಗುಹೆ ಥರ ಇತ್ತು ಒಳಗೆ ಹೋಗ್ಲಿಕ್ಕೆ. ಒಳಗೆ ಮತ್ತೆ ನೋಡುವಾಗ ಮೇಲೆ ಎಷ್ಟು ಕಾಣ್ತದೆ ಅಷ್ಟೇ ಈಗ ಕಾಣ್ತಾ ಉಂಟು. ಮೊದಲು ಹೇಗಂತ ನೋಡಲಿಲ್ಲ, ಬಳ್ಳೆ ಎಲ್ಲ ಇತ್ತು. ಆ ಕಾರಣ ಈಗ ನಾವು ನೋಡುವ ಅಷ್ಟಕ್ಕೆ ಈಗೆಲ್ಲ ಕ್ಲೀನಾಗಿ ಸ್ವಲ್ಪ ಜಾಸ್ತಿ ಕಾಣ್ತಾ ಉಂಟು. ಗುಹೆ ಒಳಗೆ ಏನು ಕಸ ಗಿಸ ಏನಿಲ್ಲ, ಎಲ್ಲ ಕ್ಲೀನ್ ಆಗಿದೆ. ಅಂದ್ರೆ ಹಿಂದೆ ಇದನ್ನ ಇಲ್ಲಿಗೆ ಬಂದು ಅಥವಾ ಅದರ ಒಳಗೆ ಏನಿದೆ ಅಂತ ನೋಡುವಂತ ಪ್ರಯತ್ನಗಳು ಏನಾದ್ರೂ ಆಗಿತ್ತು? ಯಾರಾದ್ರೂ ಬಂದು ನೋಡಿದ್ರಾ ಅಂತ? ಇಲ್ಲ ಇಲ್ಲ, ಅಂಥದ್ದೇನು ನಮಗೆ ಗೊತ್ತಾಗಲಿಲ್ಲ. ಅಂಥೇನು ನೋಡಲಿಕ್ಕೆ ಆಗಲಿಕ್ಕಿಲ್ಲ. ಯಾಕಂದರೆ ಅದರಲ್ಲಿ ಕಸ ಎಲ್ಲ ಬಳ್ಳೆ ಇರುವಾಗ ಇನಿಗೆ ನೋಡೋದು ಆ ಟೈಮಲ್ಲಿ ಎಲ್ಲ ಕಷ್ಟ, ಅದು ನೋಡಲಿಕ್ಕೆ ಇರಲಿಕ್ಕಿಲ್ಲ. ಮತ್ತು ಅದೇ ಮದುವೆ ಸಮಾರಂಭಗಳಿಗೆ ಬಡವರಿಗೆಲ್ಲ ಚಿನ್ನ ಎಲ್ಲ ಸಿಗ್ತಿತ್ತಂತೆ ಇಲ್ಲಿ. ಆವಾಗ ಹೂವು, ಅಕ್ಕಿ, ತೆಂಗಿನಕಾಯಿ ಎಲ್ಲ ಇಟ್ಟು ಬೇಡಿಕೊಂಡ್ರೆ ಮಾರನೇ ದಿವಸ ಅವರು ಕೇಳಿದಷ್ಟು ಚಿನ್ನ ಅಲ್ಲಿ ಸಿಗ್ತಿತ್ತಂತೆ. ಅದನ್ನು ಕಡೆಗೆ ಕೊಂಡೋದರೇನೋ ಚೇಂಜ್ ಮಾಡಿ ಇಟ್ರೆ ಅಂತೇಳಿ ಮದುವೆ ಕಳೆದ ನಂತರ. ಆ ನಂತರ ಅದು ಬಂದಾಗಿದೆ ಅಂತೆ, ಹಾಗೆ ನಮ್ಮ ಹಿರಿಯರು ಹೇಳಿಕೊಂಡಿದ್ರು. ಹಿರಿಯರಿಂದ ಕೇಳಿರುವಂತ ವಿಚಾರಗಳನ್ನ ನೀವು ಹೇಳಿಕೊಂಡು ಬಂದಿದ್ರಿ. ಬಹುಶಃ ಆ ಸಂದರ್ಭದಲ್ಲಿ ನಿಮ್ಗೆ ಕುತೂಹಲಗಳಿರ್ಲಿಲ್ವ? ನಾವು ಒಂದು ಬಾರಿ ನೋಡ್ಬೇಕು, ಹೋಗಿ ಏನೆಲ್ಲ ಉಂಟು ಅಂತ? ಅದೇನು ಅಂಥದ್ದೇನಿಲ್ಲ ನಮಗೆ. ನಾವು ಸಣ್ಣದಿರುವಾಗ ಅದೆಲ್ಲ ಕಾಡು, ನೋಡುವಷ್ಟು ಏನಿಲ್ಲ. ಹಾಗೆ ದೊಡ್ಡ ಕಾಡಿತ್ತಿದ್ದು. ಹಾಗೆ ಇಲ್ಲೆಲ್ಲ ಜನ ಎಲ್ಲ ಅಷ್ಟು ಹೆಚ್ಚಾಗಿ ಬರ್ತಿರ್ಲಿಲ್ಲ. ಹಾಗೆ ನೋಡಿ ಹೆಚ್ಚಾಗಿ ಯಾರು ಬರ್ತಿರ್ಲಿಲ್ಲ. ನಾವು ಬಂದ್ರೆ ಮೇಲಿಂದ ನೋಡಿ ಹೋಗ್ತಿದ್ವು ಅಷ್ಟೇ. ಇದು ಮಾತ್ರ, ಗುರುತು ಮಾತ್ರ ನೋಡಿ ಹೋಗ್ತಿದ್ವಿ ನಾವು. ಅಂದ್ರೆ ಹಿಂದೆ ಜನ ಬರ್ತಾ ಇರ್ಲಿಲ್ಲ, ಈಗ ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಈಗ ಡೈಲಿ ಜನ ನೋಡ್ಲಿಕ್ಕೆ ಬರ್ತಾ ಇರ್ತಾರೆ. ಇಲ್ಲದ್ರೆ ಶಾಲೆ ರಜೆ ಟೈಮಲ್ಲಿ ಶಾಲೆ ಮಕ್ಕಳೆಲ್ಲ ಬರ್ತಾರೆ. ಈಗ ಹೇಗೂ ಇದು ಗುಹೆದು ಪ್ರಚಾರ ಆಯ್ತು, ಎಲ್ಲ ಜನ ಬರ್ತಾ ಇರ್ತಾರೆ ನೋಡ್ಲಿಕ್ಕೆ. ಸೊ ಇದು ಒಂದು ರೀತಿಯಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ಉತ್ತಮವಾದಂತ ಒಂದು ವಿಚಾರ. ಅಭಿವೃದ್ಧಿ ಪಡಿಸಿದ್ರೆ ಇನ್ನಷ್ಟು ಪ್ರವಾಸಿಗರನ್ನ ಆಕರ್ಷಣೆ ಮಾಡಬಹುದು. ಸ್ಥಳೀಯರಾಗಿ ಏನ್ ಹೇಳ್ತೀರಿ ನೀವು? ಸ್ಥಳೀಯರಿಗೆ ಇದು ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕಂತಲೇ ನಮ್ಮ ಮನಸ್ಸು. ಏನೆಲ್ಲ ವ್ಯವಸ್ಥೆಗಳಾಗ್ಬೇಕು, ಏನಾಗ್ಬೇಕು? ಇಲ್ಲಿ ದೂರದಿಂದ ಬರುವವರಿಗೆಲ್ಲ ವ್ಯವಸ್ಥೆ ಬೇಕಲ್ಲ. ದೂರದಿಂದ ಬರುವವರಿಗೆ ಎಲ್ಲ ಬರ್ತಾರೆ ದೂರದಿಂದ ನೋಡ್ಲಿಕ್ಕೆ. ಈಗ ಆಯ್ತು, ಬೆಳಿಗ್ಗೆ ಬಂದರು, ಈಗ ನೀವು ಬಂದಿರಿ, ಇನ್ನು ಜನ ಬರ್ತಲೇ ಇರ್ತಾರೆ. ಆವಾಗ ಇಲ್ಲಿ ನಿಲ್ಲಿಕ್ಕೆ ಅವರಿಗೆ ಒಂದು ವ್ಯವಸ್ಥೆ ಆಗಬೇಕು. ಹಾಗಾದ್ರೆ ಇನ್ನು ಅಭಿವೃದ್ಧಿ ಆಗ್ತದೆ. ಎಸ್, ಮಾತಾಡೋಣ. ಇನ್ನು ಈಗ ಪ್ರವಾಸಿಗರು ಬರ್ತಾ ಇದ್ದಾರೆ, ಅವರ ಜೊತೆ ಮಾತಾಡಿಸಿಕೊಳ್ಳೋಣ. ಯಾಕಂತ ಹೇಳಿದ್ರೆ ಇದು ದಿನದಿಂದ ದಿನಕ್ಕೆ ಜನಾಕರ್ಷಣೆಯ ಕೇಂದ್ರವಾಗ್ತಾ ಇದೆ. ಈ ಒಂದು ಕೌತುಕವನ್ನ ನೋಡಬೇಕು, ಏನು ಅದರ ಹಿನ್ನೆಲೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನುವಂಥ ನೆಲೆಯಲ್ಲಿ ಈಗಾಗಲೇ ಮಾಧ್ಯಮದಲ್ಲಿ ವರದಿ ಪ್ರಕಟ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಬರ್ತಾ ಇದ್ದಾರೆ. ಸೊ ಅವರ ಜೊತೆ ಮಾತಾಡಿಸಿಕೊಳ್ಳೋಣ. ಸರ್, ನಮಸ್ತೆ. 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 ನಿಮ್ಮ ಹೆಸರು ಮತ್ತೆ ನೀವು ಮುಂಚೆ ಬಂದಿದ್ರ ಅಂತ? ನನ್ನ ಹೆಸರು ಶಾಂತರಾಮ್ ರೈ ಅಂತ. ನಾವು ಇಲ್ಲಿಗೆ ರೀಸೆಂಟ್ ಆಗಿ ಬಂದದ್ದು, ಒಂದು 5 ವರ್ಷ ಆಯ್ತು ಅಷ್ಟೇ. ಮುಂಚೆ ಎಲ್ಲ ಹೇಳ್ತಿದ್ರು ಇಲ್ಲಿ ಗುಹೆ ಉಂಟು ಅಂತ, ನೋಡ್ಲಿಕ್ಕೆ ಬರಲಿಲ್ಲ. ಮೇಲಿಂದ ಮೇಲೆ ಬಂದು ಹೋದೆವು ಅಷ್ಟೇ. ಹೆಚ್ಚಿನ ಅದು ಮಾಹಿತಿ ನಮಗೆ ಗೊತ್ತಿರಲಿಲ್ಲ. ಈಗ ಅಷ್ಟೇ ಗೊತ್ತಾಯ್ತೆಲ್ಲ. ಈಗ ಹೇಗೆ ಅನಿಸ್ತಾ ಉಂಟು? ಅಂದ್ರೆ ಬಹುಶಃ ನಿಮ್ಮ ಆಸುಪಾಸಿನಲ್ಲಿ ಇಂಥ ಒಂದು ಸ್ಥಳ ಇದೆ, ಒಳ್ಳೆ ಒಂದು ಪ್ರವಾಸಿ ತಾಣ ಆಗಿ ಮಾರ್ಪಡಬಹುದು ಎಂಬ ಒಂದು ಕುತೂಹಲ ಉಂಟು. ಅದಕ್ಕೆ ಇಲಾಖೆಯವರು ಏನಾದರೂ ಪ್ರಯತ್ನ ಮಾಡಿದರೆ ಆಗ್ಬೋದು, ಉಪಯೋಗ ಆಗ್ಬೋದು ಮುಂದಿನ ಮಕ್ಕಳಿಗೆಲ್ಲ ಆಗ್ಬೇಕಂತ ನಮ್ಮ ಅಪೇಕ್ಷೆ. ಸೊ ಇದನ್ನು ನೋಡಿ ಈಗ ಎಷ್ಟು ಖುಷಿ ಆಗಿದೆ ನಿಮಗೆ, ಅಥವಾ ಯಾವ ತರ ಅನುಭವ ಇದೆ ಇದನ್ನು ನೋಡಿ? ತುಂಬಾ ಖುಷಿ ಆಯ್ತು. ಮುಂಚಿನ ಕಾಲದಲ್ಲಿ ಹೇಗೆ ಇದನ್ನು ಮಾಡಿದ್ರು, ಒಂದು ಕಲ್ಲನ್ನು ಕೊರೆದು ಹೋಗ್ಲಿಕ್ಕೆ ಒಂದು ರಂಧ್ರದಾಗಿ ಮಾಡಿ ಒಳಗೆ ಒಂದು ಚಾವಣಿಯಾಗಿ ಉಂಟು, ಅದರ ಮಧ್ಯದಲ್ಲಿ ಒಂದು ಗುಂಡಿಯಾಗಿ ಉಂಟು, ಅದರಲ್ಲಿ ನೀರು ಉಂಟು. ಈಗ ಸ್ವಲ್ಪ ಒಂದು ಅಡಿಯಷ್ಟು ಉಂಟು ನೀರು. ನೋಡಿ ಖುಷಿ ಆಗಿದೆ. ಎಸ್, ಈಗ ಮತ್ತೊಬ್ಬರು ಮಹಿಳೆ ಇದ್ದಾರೆ, ಮೇಡಮ್. ಅವರು ಹೇಳ್ತಾರೆ, ಅವರ ಅನುಭವವನ್ನ ಹೇಳಿಕೊಳ್ತಾರೆ. ನೀವು ಇದ್ರ ಮೊದಲು ಬಂದಿದ್ರಾ? ನೋಡಿ? ಇಲ್ಲ, ಬಂದಿಲ್ಲ. ಮಕ್ಕಳು ಬರ್ತಿದ್ರು ಇಲ್ಲಿಗೆ ಆಟ ಆಡ್ಲಿಕ್ಕೆ ಅಂತ ಹೇಳಿ.
ಅವರೆಲ್ಲ ನೋಡ್ತಿದ್ರು, ಹೇಳಿದ್ದಾರೆ ಅಲ್ಲಿ ಉಂಟು ಗುಹೆ ಎಲ್ಲ ಉಂಟು ಅಂತ. ನಾವು ಬಂದಿಲ್ಲ, ಅದಕ್ಕೆ ಈಗಲೇ ಬಂದದ್ದೊಮ್ಮೆ ನೋಡಿ ಬರುವ ಅಂತ. ಹೇಗೆ ಅನಿಸ್ತು ನೋಡಿ? ತುಂಬಾ ಚೆನ್ನಾಗಿದೆ, ಬರ್ಬೋದು, ಮಕ್ಕಳಿಗೆಲ್ಲ ನೋಡಿ ಹೋಗ್ಬೋದು ಒಮ್ಮೆ, ಹಿಂದಿನ ಕಾಲದ ಹೇಗಿತ್ತು ಅಂತ. ಅಷ್ಟೇ. ಒಳ್ಳೆಯ ಹೌದು ಹೌದು. ಥ್ಯಾಂಕ್ ಯು. ಓಕೆ, ಇದೆಲ್ಲ ಒಂದು ಕಡೆಯ ಆಯಾಮ ಆದರೆ ಇನ್ನೊಂದು ಆಯಾಮದಲ್ಲಿ ನಾವು ಥಿಂಕನ್ನು ಮಾಡಿದರೆ ಈ ಒಂದು ವಿಚಾರದ ಬಗ್ಗೆ ಒಂದು ಆಸಕ್ತಿ ತಾಳಿದಂತಹ ಓರ್ವ ಯುವಕ, ಅದರಲ್ಲೂ ಕೂಡ ತಾಂತ್ರಿಕ ಶಿಕ್ಷಣವನ್ನು ಪಡೆದಂತಹ ಇಂಜಿನಿಯರ್ ನಿಶ್ಚಿತ್ ಅವರು ಈ ಒಂದು ವಿಷಯದ ಬಗ್ಗೆ ಒಂದು ವಿಶೇಷವಾದ ಆಸಕ್ತಿಯನ್ನು ತಳೆದ್ರು. ನಮ್ಮ ಊರಲ್ಲಿ ಇಂಥ ಒಂದು ಕತೆ ಕೇಳಿ ಬರ್ತಾ ಇತ್ತು, ಇಂಥ ಒಂದು ವಿಚಾರ ಇತ್ತು, ಹಾಗಿದ್ರೆ ಇದರ ಹಿನ್ನೆಲೆ ಏನು, ಇದರ ವೈಜ್ಞಾನಿಕವಾದ ಅಂಶಗಳೇನು, ಇದರ ಹಿಂದಿರುವಂಥದ್ದು, ಅದನ್ನು ತಿಳ್ಕೊಳ್ಬೇಕು ಅನ್ನುವಂಥ ನೆಲೆಯಲ್ಲಿ ಪ್ರಯತ್ನವನ್ನು ಮಾಡಿದರು. ಮಾತ್ರ ಅಲ್ಲ, ಪುರಾತತ್ವ ಇಲಾಖೆಯ ಅಂದರೆ ಆ ಒಂದು ವಿಭಾಗದ ಪ್ರಮುಖರನ್ನು, ವಿಜ್ಞಾನಿಗಳನ್ನ ತರಿಸಿದ್ರು ಅಥವಾ ತಜ್ಞರನ್ನು ಕರೆಸಿದ್ರು. ಅವರ ಮೂಲಕ ಇದರ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಈಗ ನಿಶ್ಚಿತ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡಿಕೊಳ್ಳೋಣ. ನಿಶ್ಚಿತ್ ಅವರು ನಮಸ್ತೆ. ನಮಸ್ತೆ. ಇರೆಗ್ ಸುರುಕು ಇಂಚ ಒಂಜಿ ಇಂದೇನು ಇಂಚಲ ಒಂಜಿ ನೆತ್ತ ಪಿರವುದ ವಿಷಯದ ಆದಂತ ತೆರಿಪವಲಿಂದ ಪನ್ಪಿನ ಒಂಜಿ ಐಡಿಯಾ ಎಂಚ ಬತ್ತು ನಂದಿರ ಕಾನ್ಸೆಪ್ಟ್ ಎಂಚ ಬತ್ತು ಯಾನು ಎಲ್ಲಿಯಪ್ಪನಾಗ ಮಾಮಿನ ಇಂಚ ಇಂಕ್ಲ ಅಜ್ಜಿ ಇಲ್ಲಿ ಮುಲ್ಪನೆ ಪಜ್ಜಪ್ಪ ಬಂದು ಐಟ ನಡ್ತೊಂದು ಬರ್ಪೆದ ಏನು ಮಾಮಿಯವ್ರ ಇಂಚನೆ ಒಂಜಿ ಗುಂಡು ತೂಕನ್ಲೆತ್ತ ಬತ್ತಿತ್ತೇರೆ ಅಪ್ಪಗ ತೂದಿತ್ತೆ ಎಲ್ಲಿಯಪ್ಪನಾಗ ಮುಲ್ ಮಾರ್ಕಿಂಗ್ ಮತ್ತು ಸರಿ ನೆನಪಿತ್ತಾನೆ ಏನು ಇಂಚಿ ಇಪ್ಪಗ ಇಂಚ ಲಾಕ್ಡೌನ್ ಅದಕ್ಕೆ ಇಂಚಿಗೆ ಊರುಡೆ ಇಪ್ಪನಾಗ ಅವ್ರ ತೂದು ಬಾರ್ಕ ಅಂದ ಅಂಡ್ ಅಂಚ 2-3 ಸರ್ತಿ ಬತ್ತು ತೂದು ನಾಡ್ದು ಪೋದಿತ್ತ ತಿಕ್ಕದಿಜ್ಜಾಂಡೆ ಇಂಕ ಒಂಜಿನ ಮಸ್ತ್ ನಾಡ್ದು ಒಂಜಿ ಗ್ರೇವಿಂಗ್ ಮುಲ್ಪ ಎನ್ಗ್ರೇವ್ದ ಲೆಕ್ಕ ತಿಕ್ಕೊಂಡು ಏನು ಫುಲ್ ಒಂದು ಮಂತುನಾಗ ಒಂಜಿ ಅಂದು ಈ ಜಾಗ ಯಾವ ಅಂದ್ ಗೊತ್ತಾಂಡು ಫುಲ್ ಬಲ್ಲೆ ದಿಂಜಿದಿತ್ತು ನಾ ಅಂಚಿನ ನಿಕ್ಲಿತ್ತೆ ಮಿತ್ತು ತೂಯಿನ ವಿಡಿಯೋ ಸರ್ಕಲ್ ಮದ್ದು ದಾಲ ತೋಜದ್ಜಿ ಅಂಚ ಫುಲ್ ಬಲ್ಲೆ ಮತ್ತೆ ಎತ್ತಂದ್ರೆ ಬತ್ತದ ತುಯ್ಯ ಎಂಚಿನ ಅಂದ ಅತ್ತ ಅಂದ್ ಐನೆ ಮತ್ತೆ ವಿಡಿಯೋ ಮಂತ್ ಇಂಕ್ ಅವ್ರು ಆರ್ಕಿಯಾಲಜಿ ನೆಟ್ ವರ್ಕ್ ಮಂತ್ ಮಾರು ಪರಿಚಯ ಇತ್ತಾರೆ ಮುರುಗೇಶ್ ಸರ್ ಸಾರಿಗೆ ವಿಡಿಯೋ ಮಲ್ತು ಕಡ್ಪುಡಿ ಎಂಬರೇನು ಏಪ್ರಿಲ್ 8 ತಾರೀಕಿಗೆ ಆರು ಏನು ಎಲ್ಲೇನೆ ಬರ್ಪೆ ತೂಪೆ ಬಂದು ಬತ್ತೇರು ಆರು ಏಪ್ರಿಲ್ 1 ಬಗ್ಗೆ ಬತ್ತೇರು ಮತ್ತು ಆರ್ನ ಜೋಕ್ಲ ಸ್ಟೂಡೆಂಟ್ಸ್ ಎಲ್ಲ ತಗೋತಾರೆ 5 ಜನ ಸ್ಟೂಡೆಂಟ್ಸ್ ಇರ್ತಾರೆ ಮತ್ತು ಬತ್ತದೇನು ಅವರ ಕ್ಲೀನ್ ಮನ್ಪಂದೇನವ್ರ ತುಯ್ಯರ ಇಂಚಿನ ಮತ್ತು ಆದಿ ಕಪ್ಪಿರ ವರ್ಕ್ ಕ್ಲೀನ್ ಮತ್ತು ಮಂತದ ಫಸ್ಟ್ ಮಿತ್ತದ ಮಾತ್ರ ಕ್ಲೀನ್ ಮಂತ್ ತಿರ್ತ ಜತ್ತನ್ ನೆಜ್ಜೇರು ಮಿತ್ತದ ಖಾಲಿ ಐತ ಮತ್ತು ಸ್ಟಡಿ ಮಲ್ತೇರು ಇದು ನಮ್ಮ ಯಾರನ್ನ ತೂಪುನಂದು ಪಂಡ ಹಳೆ ಶಿಲಾಯುಗದ ಜನಕ್ಲೆ ನಂಜಿಂದು ಅಂಚನೆ ಅಕ್ಲೆ ಕೌಂತು ದೀಪನ ಪಂಡ ಸಮಾಧಿ ಮನ್ಪೇರು ಅಂಚನೆ ಮನ್ಪೇರು ಅವು ಗೊತ್ತಾವಡು ಪಂದಕ್ಲೆ ಒಂಜ ಕಲ್ಲದ ಸ್ಲ್ಯಾಬ್ಸ್ ದೀಪನ ಐಜಂಡ ಕಲ್ಲದ ಸರ್ಕಲ್ ಮಂತ್ ದೀಪನ ಅಂಚಿನ ಜಾಗ ನಮಗೆ ಮಸ್ತ್ ಉಂಡು ಇತ್ತೆ ಪುತ್ತೂರ್ದು ಬೀರಮಲ್ಲ ಗುಡ್ಡೆಡ್ಲ ಒಂಜಿ ಅಂಚಿನ ಸೈಟ್ ಉಂಡು ಬೊಕ್ಕ ಬಂಟ್ವಾಳಡ್ ಬಡಗ ಕಜೆಕಾರ್ ಅಲ್ಪಲ ಉಂಡು ಅಲ್ಪ ಮತ್ತು ಮಲ್ಲ ಮಲ್ಲ ಸ್ಲ್ಯಾಬ್ಸ್ ತೋಜುಂಡು ನಮಕ್ ಪಂಡ ಇಂಚ ಒಲ್ಲ ಸರ್ಕಲ್ ಮಂತದ ಟಾಪ್ ಒಂಜಿ ಇಂಚ ಎಂಗ್ರೇವ್ ಮಲ್ತಿಪ್ಪನ ಇಡೀ ದೇಶಡೆ ಒಲ್ಲ ಇಜ್ಜಿ ಪನ್ಪೇರಾರು ಅಂಚ ಒಂದಿತ್ತೆ ಪಾಂಡವರ್ ನತ್ತುನ್ಲ ಪನ್ರ ಆಪುಜಿ ಜನಕ್ಲೆನ ಸೆಂಟಿಮೆಂಟ್ ಐಕ್ಲ ಹಾಳು ಪನ್ಪೇರ ಆಪುಜಿ ಅಂಡ್ ನಮ್ಮ ತೂನ ಒಂಜಿ ಒಂದು ಮಾತ್ರ ಬೃಹತ್ ಶಿಲಾಯುಗದ ಎಂಚಿನ ಮಾತ ಒಂದು ಉಂಡು ಐಕ್ ಮಸ್ತ್ ಟ್ಯಾಲಿ ಆಪುಂಡು. ಮುರಣಿ ಅಕ್ಲು ಬತ್ತಿನಾನಿ ದಾದಾಪುರ ಸ್ಟಡಿ ಮಂತೇರು ಮೂಲು ನಿಕ್ಲೆಗ್ ಅಕ್ಲೆ ಒಂಜಿ ಇನ್ವೆಸ್ಟಿಗೇಟ್ ಮಂತದ ಪಂಡಿನಂಚಿನ ವಿಚಾರದ ಐನು ತೆರಿಪವಲ್ಲಿ ಅನಕ್ಲೆ ಅಕ್ಲೆ ಮುಲ್ದು ಉಲೈ ಪಂಡ್ ಮತ್ತ ಮಿತ್ತ ಕ್ಲೀನನ ಅಲ್ಪ ಆತ್ಮಲ್ಲ ಎವಿಡೆನ್ಸ್ ತಿಕ್ಕುಜಿ ಉಲೈ ಬತ್ತನ ಅಕ್ಲೆಗ್ ಸ್ಟಾರ್ಟಿಂಗ್ ಮುಲ್ಪ ಮಿತ್ತು ತೂವಲ್ಲಿ ನಿಕ್ಲೆ ಒಂದು ಮುಲ್ಪ ಇಪ್ಪನ ಈ 2 ಎನ್ಗ್ರೇವ್ಸ್ ಈ ಕ್ಯಾವಿಟಿ ಲೆಕ್ಕ ಒಂದು ಅಕ್ಲೆ ಬರ್ತೆರ ಜಪ್ಪೆರ ಸುಲಭ ಆಪುಂಡು ಪನ್ಪು ಲೆಕ್ಕ ಮಂತನ ಲೆಕ್ಕ ಉಂಡು ಒಂಜಿ ಗ್ರಿಪ್ಪುದ ಲೆಕ್ಕ ಮಂತ್ ಲೆಕ್ಕ ಉಂಡು ಐಟಿತ್ತ ಮಣ್ಣು ದಿಂಜಿದೆ ಕೋಡೆ ಮರನಿ ಬರ್ಸಡ್ ನೆತ್ತಲ ಅಕ್ಲೆಗ್ ಸ್ಟಡಿ ಮನ್ಪೆರ ಬೋಡದ್ದು ಮೈನ್ ಅದು ಪಾಟ್ರಿ ಪೀಸಸ್ ಒಂಜಿ ತಿಕ್ಕದಾತೆ ಅವಲ ಎಲ್ಲೆಲ್ಲ ಪೀಸ್ ಏನದ ಐತ ಒಂದು ಸ್ಟಡಿ ಮನ್ಪೆರ ಬಂಗ ಏತ್ ಓಲ್ಡ್ ಅಂದ್ ಐಕ್ ಸಿಗ್ನಿಫಿಕೆಂಟ್ ಮಲ್ಲ ಪೀಸ್ ಬೋರ್ಡ್ ಆಪುಂಡು ಒಂದು ಈತಿತ್ತಲ್ಲಿಯ ಪೀಸಸ್ ತಿಕ್ಕ ಅಂಚದ ಐತೆ ಸ್ಟಡಿ ಮನ್ಪೆರ ಆಪುಜಿ ಒಂದು ಆರು ತೂದು ಮುರುಗೇಶ ಸರ್ ಪನ್ಪನ ಪ್ರಕಾರ ಏನ ಒಂಜಿ ಬತ್ತದ ವ್ಯಾಂಡಲೈಸ್ ಮಂತದೇರು ನೆಕ್ಕ ದುಂಬು ಅಂಚ ಉಲೈ ಪೋತೆರು ಜನಕ್ಲು ಪೋನಿತ್ತೆರಿಗೆ ಎಲ್ಲ ಹೊರ ಪೋತೆ ಪಂಡಲ್ಲಿ ನಮಕ್ ಈ ಎನ್ವಿರಾನ್ಮೆಂಟ್ಗೆ ಅತ್ತದನ ಕಲ್ಲು ಪಂಡ ಸುದೆತ್ತ ಉಲೈ ತಿಕ್ಕುನಂಚಿನ ಬೋಲ್ಡ್ ಅಂಚಿನ ಕಲ್ಲು ಇತ್ತ ಕೆಲವು ಪಂಡಕ್ಲ ಏನು ದಾದನ ಟೂಲ್ಸ್ ಲೆಕ್ಕ ಯೂಸ್ ಮಂತನಲ್ಲ ಆದಿಪ್ಪು ಅಂಡ್ ಅಂಚಿನ ಕಲ್ಲು ನೆಟ್ಟ ತಿಕ್ಕೊಂಡು ದೂರ ಪೋಡು ಅಂಚಿನ ಈ ಗುಡ್ಡೆಡ್ ಅಂಚಿನ ಕಲ್ಲು ತಿಕ್ಕರೆ ಚಾನ್ಸಸ್ ಇಜ್ಜಿ ಅಂಚಿನ ಕಲ್ಲು ಇತ್ತ ಕೆಲವು ಅವೇ ನನಲ
ಎಕ್ಸ್ಟ್ರಾ ತಿಕ್ಕುದಂದ್ರೆ ನಮಕ್ ನನ್ಲ ಗೊತ್ತಾಯ್ತು ಈ ಗುಹೆತ್ತ ಬಗ್ಗೆ ಅಂಚ ನಮ್ಮ ಹ್ಯೂಮನ್ ಹಿಸ್ಟ್ರಿದ ಬಗ್ಗೆ ಎಲ್ಲ ಗೊತ್ತಾಯ್ತು ಎವಲ್ಯೂಷನ್ ಎಂಚ ಆಂಡ್ ಈ ಏರಿಯಾಡ್ ನಮಕ್ ಮಸ್ತ್ ಅಂಚಿನ ತಿಕ್ಕೊಂಡು ಐತ ಬಗ್ಗೆ ಜಾಸ್ತಿ ಸ್ಟಡಿ ಒಂದಿಜ್ಜಿ ಇತ್ತಿನ ಸೈಟ್ ಮತ್ತೆ ಕೆಲವು ಪೌರಾಣಿಕ ಮತ್ತೆ ಸೇರ್ಸದವು ಅಂಚನೆ ಒರಿದು ಪೋಪುಂಡು. ಪಂಡ ಅಂದು ಏತ್ ಡೀಪ್ ಇತ್ತು ಅತಂದಾಂಡ ಉಲಾಯಿಗೆ ದುಂಬಿತ್ತು ಐತ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅಕ್ಲು ಡೀಪ್ ಇತ್ತಿಂದಿಗೆ ಉಲ ಇಪ್ಪು ಮಕ್ಳ ಒಂಜಿ ಅಂದಾಜು ಉಂಡು ಅಂಡ್ ಒಂದು ಮಣ್ಣು ದಿಂಜಿ ಎಂಕ್ಲ ಮುರಾನಿ ಬನ್ನಾಗ ಸರ್ಕಲ್ ತೋಜನತೆ ಆ ತೀರ್ಥದ ದ್ವಾರದ ಲೆಕ್ಕ ದಾಲ ತೋಜೊಂದು ಇಜ್ಜಂಡು ಸೋಕ್ ಕಟ್ ಮಂತನ ಪಾರ್ಟ್ ತೋಜೊಂದು ಇಜ್ಜಂಡು ಇಡೆ ಮುಟ್ಟ ಮಣ್ಣು ಸೈನ್ ಮತ್ತೆ ಕ್ಲಿಯರ್ ಮಂತ ಆತ ನಮಗ್ ಗೊತ್ತಾನ ಶೋಕ್ ಕಟ್ ಮಂತ ನಾವು ಒಂಜಿ ಮೆಷಿನ್ ಕಟ್ ಮಂತ್ ಲೆಕ್ಕನೆ ಉಂಡು ಇತ್ತ ತುನಗ ನಮಗಿತ್ತ ಈ ಕಾಲಡ್ಲ ಆತ ಶೋಕ್ ದೆಪ್ಪೊಡಂಡ ಮಸ್ತ್ ಬೇಲೆ ಉಂಡ ಇಟ್ಟು ದುಂಬದ ಕಾಲೋಡು ಮಿತ್ತದ ಈ ಒಂದು ಗ್ರೂಸ್ಲ ತೂವಲಿ ನಮಕ್ ಒಂಜಿ ಅರೌಂಡ್ 4 ಇಂಚ್ ಗುಂಡಿಂಡು ಮಿತ್ತದ ಗ್ರೂಸ್ ಅವು ಮನ್ಪೆರೆಲ್ಲ ಬಾರಿ ಬಂಗದ ಬೇಲೆ ಅವು ಈ ಕಾಲ ಮುರ ಕಾಲಡ್ ಖಾಲಿ ಕರ್ಬದ ನೆನ್ನು ಪತ್ತೊಂದು ಮನ್ಪುನಂಡ ಆ ಕಾಲಡು ಮೆಚ್ಚಡಾಯಿನ ಸಾಧನೆನೆ ಈತು ನೆತ್ತ ಉಲೈದ ಕಲ್ಲು ದೆಪ್ಪದ ಪಾಡ್ನಲ ನಮಕ್ ಇಮೇಜಿನ್ ಮನ್ಪೆರನೆ ಬಂಗ ಉಂಡು. ಸೊ ನೆಕ್ಸ್ಟ್ ಫರ್ದರ್ ದಾರಾಕ್ಲು ಸ್ಟಡೀಸ್ ಮಲ್ಪೇರಿಗೆನ ಅತ್ತು ಇನ್ವೆಸ್ಟಿಗೇಟ್ ದಾಲ ಮಲ್ಪೇರಿಗೆನ ಬರ್ರಂಡು ಪಂತೇರು ಎಡಿ ಸೈಟ್ ಮತ್ತು ತೂಯರುಂಡು ಅಕ್ಲೆ ಪಂಡ ಇಂಚಿನ ಸೈಟ್ ಒಂಜಿ ಗುಹೆ ಇಪ್ಪುನ ಬಾರಿ ರೇರ್ ಒಟ್ಟು ಗುಹೆ ಮುಟ್ಟಡ್ ಪಂಡ ಏತ್ ಮುಟ್ಟ ಪಂಡ ಕೆಲವು ಸರ್ತಿ ಕಿಲೋಮೀಟರ್ ದೂರ ಎಲ್ಲ ಇಪ್ಪುಂಡು ಗುಹೆಲಿ ಇಪ್ಪುವನೆ ಅಂಚ ಐತ ಬಗ್ಗೆ ಎಲ್ಲವರ ಸ್ಟಡಿ ಮನ್ಪೊಡು ಉಲ್ಲೇರ್ ಅಕ್ಲೆ ಬರ್ಪ ಪಂತೇರು. ಸೊ ತೆಂದೇನು ಎಂಚ ನೆಕ್ಸ್ಟ್ ದಾದ ಆವೋಡು ಎಂಚ ಒರಿಪೋಡು ಪನ್ಪಿನ ಇರ್ನೊಂಜಿ ಇಂಟೆನ್ಷನ್ ಅಂದ ಇಂಚನ ಮುಲ್ಲ ಒಂಜಿ ಪ್ರೊಟೆಕ್ಷನ್ ಲೆಕ್ಕ ಮಂತದ ಇಂಚ ಒಂಜಿ ಇತ್ತಂಡು ನಮ್ಮ ಊರುಡ್ಲ ಒಂಜಿ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಇಪ್ಪುನ ಸೈಟ್ ಇತ್ತಂದು ಜನಕ್ಲೆ ತೆರಿಪವನ ಮನ್ಪೊಲಿ ಇತ್ತೆ ಮೊರನಿ ಜನ ಬತ್ತನ ಪದಕ್ಕ ಹೆಚ್ಚಿನಕ್ಲೆ ಗೊತ್ತಾದ ನಿಜ ಮುಲ್ಲೊಂಜಿ ಇಂಚ ಉಂಡು ಏರಿಯಾಗ್ಲ ಗೊತ್ತಿಜ್ಜಾಂಡ್ ನನ್ನ ಅವು ಮುಲ್ಪದ ಲೋಕಲ್ ಗವರ್ನಿಂಗ್ ಬಾಡಿ ದಾಕ್ಲದಲ್ಲ ಮೆಷರ್ಸ್ ದೆತ್ತ ನೋಡ ಆಪುಂಡು. ಸೊ ಇದು ಅಕ್ಲೆಗ್ ಏರಿಯಾಗಂಡ್ಲ ಗೊತ್ತುಂಡು ಅತ ಅಕ್ಲೇರಂಡ್ಲ ಬತ್ತು ತೂದು ಅತಂದರದಲ್ಲ ಆಕ್ಷನ್ ಗೆತ್ತೋನು ಪನ್ಪಿನ ಪಾತ್ರದಲ್ಲ ಪಂತೇರ ಅಕ್ಲೆ ಐಜಿ ಇತ್ತ ಟ್ಯಾನ್ ಕಾಂಟ್ಯಾಕ್ಟ್ ಮಲ್ತಜಿ ಅಕ್ಲೆ ಗೊತ್ತುಂಡು ಎಜ್ಜನ್ ಗೊತ್ತಾತಜಿ. ಸೊ ಒಂದು ಒರಿಯೋಡು ಪನ್ಪಿನ ಇರ್ನೊಂಜಿ ಇಂಟೆನ್ಷನ್ ನಲ್ಲ ನೆಟ್ ಅವೆ ಈ ಏರಿಯಾ ಬರ ಸರ್ವೆ ಮಂತಂಡ ನೆಕ್ಸ್ಟ್ ನನ್ನಲ್ಲ ಹೆಚ್ಚಿನ ಒಂದು ತಿಕ್ಕು ಬೊಕ್ಕ ಚೂರು ಎದುರು ಪೋಂಡ ನಮಕ್ ಈ ಚೆನ್ನೈ ಮಾಡಿದ ಗುಳಿತ ಒಂದು ಗುಂಡಿ ಪಂಡ ಅಂಚಿನ ಸ್ಟ್ರಕ್ಚರ್ ಉಂಡು ಐಲ ಬೊಕ್ಕ ತೋಜ್ಪಾವೆ ಅವು ಮತ್ತ ನಮಕ್ ಮುಲು ಒಂಜಿ ಕಾಲೋಡು ಜನಕ್ಲಿತ್ತದ ಆ ಶಿಲಾಯುಗದ ಕಾಲದ ಜನಕ್ಲಿತ್ತರ ಪಂಪನೆ ಕೊಂಜಿ ಪುಷ್ಟಿ ತಿಕ್ಲೆಕ್ಕ ಆಪುಂಡು ಅವು ಮತ್ತ ತೂನಾಗ. ಇದು ಇವರ ಒಂದು ಮಾತು ಅಂದ್ರೆ ಇದು ಉಳಿಬೇಕು ಅಂದ್ರೆ ಒಂದು ರೀತಿಯಲ್ಲಿ ಪೌರಾಣಿಕ ಹಿನ್ನೆಲೆ ಇದೆ, ಆ ಒಂದು ಕಥೆ ಇದೆ, ಪಾಂಡವರು ಇಲ್ಲಿ ಇದ್ರು ಅನ್ನುವಂಥ ಒಂದು ನಂಬಿಕೆ ಇದೆ. ಅದರ ಜೊತೆಗೆ ಶಿಲಾಯುಗದ ಕಾಲದ ಒಂದು ಇದು ಕುರುಹು ಇದು ಆ ನೆಲೆಯಲ್ಲಿ ಕೂಡ ಉಳಿಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ನಾವೀಗ ಮತ್ತೊಮ್ಮೆ ಈ ಒಂದು ರಚನೆಯನ್ನು ನಾವು ಗಮನಿಸ್ತಾ ಹೋಗೋದಿದ್ರೆ ಇದರ ಸ್ವಲ್ಪ ಅಂದ್ರೆ ಪುರಾತತ್ವ ಇಲಾಖೆ ಅಥವಾ ತಜ್ಞರು ಹೇಳಿರುವಂಥ ಮಾಹಿತಿಗಳನ್ನು ಕೊಡ್ತಾ ಹೋಗೋದಿದ್ರೆ ಇದರ ಒಂದು ಮಾಹಿತಿ ಅಂದರೆ ಶಿರ್ವದ ಮುಲ್ಕೆ ಸುಂದರರಾಮ್ ಶೆಟ್ಟಿ ಕಾಲೇಜಿನ ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಟಿ ಮುರುಗೇಶಿ ಅವರು ಕೊಟ್ಟಿರುವಂಥ ಒಂದು ಮಾಹಿತಿ ಪ್ರಕಾರ ಇಲ್ಲಿರುವಂತಹ ಗುಹಾ ಸಮಾಧಿಗಳು ಶಿಲಾಯುಗ ಕಾಲದಲ್ಲಿ ರಚಿಸಲಾಗಿರುವಂತಹ ಸಮಾಧಿಗಳಾಗಿದ್ದು ಆ ನಡುವೆ ಕಾಣ್ತಾ ಇರುವಂಥದ್ದು ಸುಮಾರು 2 ರಿಂದ 3 ಅಡಿ ವ್ಯಾಸದ ರಂಧ್ರವನ್ನು ಸುಮಾರು 1 ಮೀಟರ್ ಆಳದವರೆಗೆ ಅಂದರೆ ಸಿಲಿಂಡರ್ ಆಕಾರದಲ್ಲಿ ಈ ಒಂದು ಕೆಂಪು ಮುರಕಲ್ಲಿನ ರಚನೆ ಏನಿದೆ ಅದರಲ್ಲಿ ಕೊರೆಯಲಾಗಿರುವಂಥದ್ದು. ಕೆಳಭಾಗದಲ್ಲಿ ಅರ್ಧಗೋಳಾಕೃತಿಯ ಗುಹೆಯನ್ನ ಅಗತ್ಯವಾದ ಆಳ ಹಾಗೂ ಸುತ್ತಳತೆಯೊಂದಿಗೆ ಅಗೆದು ರಚನೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಅದನ್ನ ಗುರುತಿಸೋದಿಕ್ಕೆ ಆ ಕಾಲದಲ್ಲಿ ಸಮಾಧಿಯ ಮೇಲೆ ಅಥವಾ ಸಮಾಧಿಯ ಸಮೀಪದಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಕಂಬಗಳನ್ನ ನಿಲ್ಲಿಸ್ತಾ ಇದ್ರು ಅಥವಾ ಸಮಾಧಿಯ ಮೇಲ್ಭಾಗದಲ್ಲಿ ದೊಡ್ಡ ಕಾಡು ಕಲ್ಲುಗಳ ಶಿಲಾ ವರ್ತುಲವನ್ನು ರಚಿಸ್ತಾ ಇದ್ರು. ಕೆಲವೊಂದು ಕಡೆ ಸಮಾಧಿಯ ಮೇಲೆ ದೊಡ್ಡ ದೊಡ್ಡ ಕಲ್ಲನ್ನು ಕೂಡ ಇಡ್ತಾ ಇದ್ರು. ಕಲ್ಗುಪ್ಪೆಗಳನ್ನ ನಿರ್ಮಾಣ ಮಾಡಿ ಸಮಾಧಿಗಳ ಅಂದ್ರೆ ಅದರ ಇರುವಿಕೆಯನ್ನ ತೋರಿಸುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಕೆಂಪು ಮುರಕಲಿನ ಮೇಲೆ ದೊಡ್ಡ ವೃತ್ತವನ್ನು ರಚಿಸಿ ಸಮಾಧಿಯ ಇರುವನ್ನ ತೋರಿಸಿರುವಂಥದ್ದು ಅಂದ್ರೆ ಆ ಸರ್ಕಲ್ ಏನ್ ನೋಡ್ತಾ ಇದ್ದೇವೆ ಆ ಮೂಲಕ ಆ ಒಂದು ಸಮಾಧಿ ಇದೆ ಅನ್ನುವಂಥದ್ದನ್ನು ತೋರಿಸುವಂಥದ್ದು ಕೆಲಸ ಆಗಿರುವಂಥದ್ದು. ಬಹುಶಃ ಅದು ಇಲ್ಲೇ ಆಗಿರುವಂಥದ್ದು. ಇದು ಬಹಳಷ್ಟು ಅಪರೂಪದ ಸಂಗತಿಯಾಗಿದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಗುಹೆಯ ಮಧ್ಯಭಾಗದಲ್ಲಿ ಈಗಾಗಲೇ ನೋಡಿದ ಹಾಗೆ ಒಂದು ರೀತಿ ಅಗ್ನಿಕುಂಡವನ್ನ ಹೋಲುವಂತ ಒಂದು ಗುಂಡಿ ಕಂಡು ಬಂದಿದ್ದು ಅದು ಕೂಡ ಒಂದು ವಿಶೇಷವಾದ ಅಂಶ. ಸೊ ಇದೆಲ್ಲವೂ ಕೂಡ ಒಂದು ಪುರಾತನವಾದ ಹಿನ್ನೆಲೆಯನ್ನ ಹೊಂದಿರುವಂತ ಈ ಒಂದು ಪ್ರದೇಶದ ಒಂದು
ಮಹತ್ವವನ್ನು ನಮಗೆ ಸಾರುತ್ತೆ. ಒಂದು ಕಡೆಯಲ್ಲಿ ಪೌರಾಣಿಕವಾದ ಇತಿಹಾಸ ಆಗಿದ್ದರೆ ಇನ್ನೊಂದು ಕಡೆಯಲ್ಲಿ ಈ ರೀತಿ ಶಿಲಾಯುಗದ ಕುರುಹು ಎನ್ನುವಂಥ ಒಂದು ವಿಚಾರಗಳು. ಸೊ ಎಲ್ಲವೂ ಕೂಡ ಸೇರಿ ಇದು ಉಳಿಬೇಕು. ಸೊ ಎಲ್ಲರೂ ಕೂಡ ಇದರ ಒಂದು ಹಿರಿಮೆಯನ್ನು ಅರಿತುಕೊಳ್ಳಬೇಕು ಅನ್ನುವಂಥದ್ದು ಒಂದು ಎಲ್ಲರ ಆಶೆ ಕೂಡ ಆಗಿರುವಂಥದ್ದು. ಈಗ ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರಾಮಕುಂಜ ಗ್ರಾಮ ಪಂಚಾಯತ್ನ PDO ಅವರಿದ್ದಾರೆ. ಅವರು ಏನು ಹೇಳ್ತಾರೆ ನೋಡೋಣ. ಇದು ರಾಮಕುಂಜ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಪ್ರಾಚೀನ ಗುಹೆ ಇದೆ ಎಂಬುದಾಗಿ ಪತ್ರಿಕಾ ಪ್ರಕಟಣೆ ಮಕ್ಕಳ ಗೊತ್ತಾಯಿತು. ಈ ಬಗ್ಗೆ ನಮಗೆ ಇದರ ಮೊದಲು ಗೊತ್ತಿರಲಿಲ್ಲ. ಈ ಬಗ್ಗೆ ಅವರು ಸಂಶೋಧನೆ ಮಾಡಿದ ಪ್ರಾಧ್ಯಾಪಕರಲ್ಲಿ ವಿಚಾರಿಸಲಾಗಿ ಅವರು ಒಂದು 2 ದಿವಸದಲ್ಲಿ ವರದಿಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಪಂಚಾಯತಿಗೆ. ಆ ವರದಿ ಬಂದ ನಂತರ ಅದನ್ನು ನಮ್ಮ ಪಂಚಾಯತ್ ಗಮನಕ್ಕೆ ತಂದು ಅಭಿವೃದ್ಧಿ ಕಾರ್ಯಗಳು ಮಾಡುವ ಬಗ್ಗೆ ನಾವು ಚಿಂತಿಸಿ ಮುಂದಿನ ಕ್ರಮ ನಾವು ತೆಗೆದುಕೊಳ್ತೇವೆ. ಇಲ್ಲಿನ ಸ್ಥಳೀಯರು ಇನ್ನೂ ಕೆಲವರು ಹೇಳ್ತಾ ಇರುವಂತಹ ಮಾಹಿತಿ ಪ್ರಕಾರ ಈ ಗುಹೆ ಏನಿದೆ, ಒಳಗೆ ಕಾಣ್ತಾ ಇರುವಂತಹ ಸ್ಥಳಾವಕಾಶ ಏನಿದೆ, ಅದು ಬಹಳಷ್ಟು ದೊಡ್ಡದಿತ್ತು. ಅಂದ್ರೆ ಓರ್ವ ವ್ಯಕ್ತಿ ಕನಿಷ್ಠ 5 ರಿಂದ 6 ಅಡಿ ಎತ್ತರದ ಒಬ್ಬ ವ್ಯಕ್ತಿ ನೇರವಾಗಿ ನಿಂತುಕೊಳ್ಳುವಷ್ಟು ಸ್ಥಳಾವಕಾಶ ಅದರ ಒಳಗೆ ಇತ್ತು. ಬಹುಶಃ ನಾವು ನೈಸರ್ಗಿಕ ವಿದ್ಯಮಾನವನ್ನ ಗಮನಿಸಿದ್ರೆ ಈ ಕಲ್ಲುಗಳಿರ್ಬೋದು, ಬಂಡೆಕಲ್ಲುಗಳಿರ್ಬೋದು, ಎಲ್ಲವೂ ಕೂಡ ವಿಸ್ತಾರ ಆಗುತ್ತೆ, ಅದರ ಗಾತ್ರವನ್ನ ಹಿಗ್ಗಿಸಿಕೊಳ್ತಾ ಹೋಗುತ್ತೆ. ಬಹುಶಃ ಆ ಸಂದರ್ಭದಲ್ಲಿ ಅದು ಬೆಳೀತಾ ಹೋದ ಹಾಗೆ ಈ ಒಂದು ಗುಹೆಯ ಒಳಗಿನ ವ್ಯಾಸ ಏನಿದೆ ಅಥವಾ ಸ್ಥಳಾವಕಾಶ ಏನಿದೆ ಅದು ಕುಗ್ಗುತ್ತಾ ಬಂದಿರಬಹುದು ಅನ್ನುವಂಥದ್ದು ಕೂಡ ಒಂದು ವಿಶ್ಲೇಷಣೆಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿರುವಂಥದ್ದು. ಅಂದ್ರೆ ಹಿಂದೆ ದೊಡ್ಡದಾಗಿದ್ದಂತಹ ಒಂದು ಸ್ಥಳಾವಕಾಶ ಈಗ ಕಡಿಮೆ ಆಗ್ತಾ ಬಂದಿದೆ, ಅಥವಾ ಕೆಳಗಡೆಯಿಂದ ಮಣ್ಣು ತುಂಬಿ ಕೂಡ ಅದರ ಒಂದು ಸ್ಥಳಾವಕಾಶ ಕಡಿಮೆಯಾಗಿರುವಂತಹ ಸಾಧ್ಯತೆಗಳನ್ನು ಕೂಡ ನಾವು ಇಲ್ಲಿ ಅಲ್ಲಗಳೆಯುವ ಹಾಗಿಲ್ಲ. ಒಟ್ಟಾರೆಯಾಗಿ ಇದು ಒಂದು ಇತಿಹಾಸವನ್ನು ಖಂಡಿತವಾಗ್ಲೂ ಹೊಂದಿರುವಂಥ ಪ್ರದೇಶ, ಇದು ಉಳಿಬೇಕು ಅನ್ನುವಂಥದ್ದು ಆಶಯ. ಅದಕ್ಕೆ ಪೂರಕವಾದ ಪ್ರಯತ್ನಗಳಾಗಬೇಕು, ಸಂಬಂಧಪಟ್ಟವರು ಇದರ ಬಗ್ಗೆ ಗಮನ ಹರಿಸಬೇಕು. ಅದರ ಜೊತೆಗೆ ಇಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ನೆಲೆಯಲ್ಲೂ ಕೂಡ ಪ್ರಯತ್ನಗಳಾಗಬೇಕು. ಯಾಕಂತ ನಾವು ಹೇಳಿದರೆ, ನಾವು ಆ ಭಾಗದಲ್ಲಿ ಗಮನಿಸಿದರೆ ಕೆಲವರು ಬಂದು ಮದ್ಯಪಾನವನ್ನು ಮಾಡಿ ಅಥವಾ ಒಂದು ಕಸವನ್ನು, ತ್ಯಾಜ್ಯವನ್ನು ಎಸೆದು ಹೋಗಿರುವಂತಹ ಕುರುಹುಗಳು ಕೂಡ ನಮಗೆ ಅಲ್ಲಿ ಸಿಗ್ತಾ ಇದೆ. ಬಹುಶಃ ಇದು ಇದೇ ರೀತಿ ಮುಂದುವರೆದರೆ ಇಂತಹ ಒಂದು ಪಾರಂಪರಿಕ ತಾಣ ಕೂಡ ತನ್ನ ಒಂದು ಅಸ್ತಿತ್ವವನ್ನು ಕಳೆದುಕೊಳ್ಳಬಹುದು ಅನ್ನುವಂಥ ಆತಂಕ ಕೂಡ ಇದೆ. ಹೀಗಾಗಿ ಸಂಬಂಧಪಟ್ಟವರು ಇದರ ಬಗ್ಗೆ ಗಮನ ಹರಿಸಬೇಕು. ಇದನ್ನ ಉಳಿಸುವ ಜೊತೆಗೆ ಈ ಒಂದು ಪ್ರದೇಶವನ್ನು ಸಂರಕ್ಷಣೆ ಮಾಡುವ ನೆಲೆಯಲ್ಲೂ ಕೂಡ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ಈ ಭಾಗದ ಜನತೆಯ ಒಂದು ಬೇಡಿಕೆಯಾಗಿರುವಂಥದ್ದು. ಹರೀಶ್ ಬಾರಿಂಚ ಮತ್ತು ಸಮದ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಅಲಂಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.